ರಾಜ್ಯದ ಅತಿದೊಡ್ಡ ಹಗರಣಗಳಲ್ಲಿ ಒಂದಾದ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿರುವುದು ಆಶ್ಚರ್ಯ ತಂದಿಲ್ಲ ಎಂದು ವೇದವ್ಯಾಸ ಕಾಮತ್ ಹೇಳಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿಲ್ಲಿಟ್ಟು ಹೊಡೆಯುತ್ತದೆ. ಇವರ ಅಧೀನದಲ್ಲೇ ಬರುವ ಸಿಐಡಿಯು ಎಷ್ಟು ತನಿಖೆ ನಡೆಸಬಹುದು, ಇದರಿಂದಾಗಿಯೇ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದೆವು ಎಂದು ವೇದವ್ಯಾಸ ಕಾಮತ್ ಹೇಳಿದ್ದಾರೆ. 300 ಕೋಟಿ ರೂಪಾಯಿಯ ಮುಡಾ ಹಗರಣವನ್ನು ಸಿಬಿಐಗೆ ವಹಿಸಿದರೆ ಎಲ್ಲ ಸತ್ಯಾಂಶವೂ ಹೊರಬರಲಿದೆ ಎಂದು ಈ ಸಂದರ್ಭ ಅವರು ನುಡಿದರು. ನೀವು ಲೋಕಾಯುಕ್ತ ಅಥವಾ ನಿಮ್ಮ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಯಾವುದೇ ಇಲಾಖೆಗೆ ಕೊಟ್ಟರೆ ಅದಕ್ಕೆ ನ್ಯಾಯಸಮ್ಮತಿಯಾದಂಥ ಒಂದು ತನಿಖೆ ಆಗಲ್ಲ. ಅದರ ಹೆಡ್ ಆಫ್ ದ ಸಿಸ್ಟಮೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಹೇಗಾಗಲಿಕ್ಕೆ ಸಾಧ್ಯ ಅಂತೇಳಂತ ಹೇಳಿದ್ದೇವೆ. ನಾನಿವತ್ತು ಲೋಕಾಯುಕ್ತವನ್ನು ಈ ಸಂದರ್ಭದಲ್ಲಿ ಕ್ಲೀನ್ ಚಿಟ್ ಈಗ ಕೊಡುವಂಥದ್ದನ್ನು ಕೊಟ್ಟ ನಂತರ ಅವ್ರದ್ದು ಪ್ರಶ್ನೆ ಮಾಡಲಿಕ್ಕೆ ಹೇಳ್ತೇನೆ. ನೀವು ಕ್ಲೀನ್ ಚಿಟ್ ಕೊಡುವಂಥದ್ದು ಬಿಟ್ಟರೆ ನಿಮ್ಮ ಹತ್ರ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ? ಯಾವುದಂಥ ರಾಜ್ಯ ಸರ್ಕಾರಕ್ಕೆ ಅದರ ಅಧೀನದಲ್ಲಿ ಪಟ್ಟಂಥ ಯಾವುದೇ ಇಲಾಖೆಯ ವಾಲ್ಮೀಕಿ ಹಗರಣದಲ್ಲಿ ಈ ರೀತಿಯ ಇಲಾಖೆಗಳು ನಾಗೇಂದ್ರ ಅವರನ್ನು ಕ್ಲೀನ್ ಚಿಟ್ ಕೊಡ್ತಾರೆ. ಈಗ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿಯನ್ನು ಕ್ಲೀನ್ ಚಿಟ್ ಕೊಡ್ತಾರೆ. ಇನ್ನೂ ರಾಜ್ಯದಲ್ಲಿ ಇಷ್ಟು ಹಗರಣಗಳು ನಡೀತಾ ಇದೆ, ಈ ಎಲ್ಲ ಹಗರಣಗಳಿಗೆ ಕೂಡ ಕ್ಲೀನ್ ಚಿಟ್ ಕೊಡ್ತಾರೆ. ಅಂದರೆ ರಕ್ಷಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಈ ರಕ್ಷಿಸುವಂಥ ಕೆಲಸ ಕಾರ್ಯಗಳಲ್ಲಿ ಸಿದ್ದರಾಮಯ್ಯವರು ಎಲ್ಲಾದರೂ ತಪ್ಪಿಸ್ಕೊಳ್ಬೋದು ಅಂತೇಳುವಂಥದ್ದು ಅವರು ಭಾವಿಸ್ಬೋದು. 100ಕ್ಕೆ 100 ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಅವರು ತಪ್ಪಿಗಸ್ತರು ಅಂತೇಳುವಂಥದ್ದು ಇಡೀ ರಾಜ್ಯ ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಾವು ಕಾಣಲಿಕ್ಕಿದ್ದೇವೆ. ಅವರು ಕುರ್ಚಿಯನ್ನು ಬಿಡಬೇಕಾದಂಥ ಪರಿಸ್ಥಿತಿಗಳು ಬಂದೇ ಬರ್ತವೆ.